ಹಾಸನದ ಬೇಲೂರಿನಲ್ಲಿ ಎರಡನೇ ಹಂತದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಈ ಬಾರಿ ಅರೆಹಳ್ಳಿ ಗ್ರಾಮ ಪಂಚಾಯತ್ ಕ್ಷೇತ್ರದಿಂದ 4ನೇ ಬಾರಿಗೆ ಸ್ಪರ್ಧೆ ಮಾಡುವ ಮೂಲಕ ದಂಪತಿ ಎಲ್ಲರ ಗಮನ ಸೆಳೆದಿದ್ದಾರೆ. ತುಳಸಿದಾಸ್ ಮತ್ತು ಮಮತಾ ತುಳಸಿದಾಸ್ ದಂಪತಿ ಕಳೆದ 3 ಬಾರಿ ಆಯ್ಕೆಯಾಗಿದ್ದು ವಿಶೇಷ. ಈ ಬಾರಿಯ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಮತ್ತೆ ಅದೃಷ್ಟ ಪರೀಕ್ಷೆ ಮಾಡಲು ಸ್ಪರ್ಧೆ ಮಾಡಿರುವುದು ವಿಶೇಷ. ಇವರು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿದ್ದಾರೆ. 4ನೇ ಬಾರಿಗೆ ತಮ್ಮ ಅದೃಷ್ಟವನ್ನ ಪರೀಕ್ಷೆ ಮಾಡಿಕೊಳ್ಳಲು ಚುನಾವಣಾ ಕಣದಲ್ಲಿ ಸ್ಪರ್ಧೆ ಮಾಡಿದ್ದು ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಾರಿ ಬೇಲೂರು ಜೆಡಿಎಸ್ ಕ್ಷೇತ್ರವಾಗಿದ್ದರೂ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿ ಇವರಿಗೆ ಮತ ಹಾಕ್ತಾ ಇದ್ದಾರೆ ಎಂದರೆ ನಿಜಕ್ಕೂ ಇವರ ಕೆಲಸ ಕಾರ್ಯ ಉತ್ತಮವಾಗಿದೆ ಎಂಬುದಕ್ಕೆ ಸ್ಪಷ್ಟ ನಿದರ್ಶನ. ನಾವೀಗ 2000ನೇ ಇಸ್ವಿಯಿಂದ ಸತತವಾಗಿ 4ನೇ ಬಾರಿ ಚುನಾವಣೆಗೆ ಗ್ರಾಮ ಪಂಚಾಯತ್ ಚುನಾವಣೆಗೆ ಸತತವಾಗಿ ಗೆಲ್ತಾ ಬಂದಿದ್ದೀವಿ. ಈ ಸಂತೋಷ್ ನಗರ ವಾರ್ಡ್ ಈ ಸರಿ ಜನರಲ್ ಲೇಡಿ ಮತ್ತು ಜನರಲ್ ಎರಡೂ ಇರೋದ್ರಿಂದ ಈ ವಾರ್ಡಿನ ಸಮಸ್ತ ಜನತೆ ಯಾವುದೇ ಪಕ್ಷದ ಅಭ್ಯರ್ಥಿಯನ್ನು ಆ ವಾರ್ಡಿನ ನಾಲ್ಕಲ್ಲೇ ನಮ್ಮನ್ನು ಆಯ್ಕೆ ಮಾಡಿ ಸಂಪೂರ್ಣ ಬೆಂಬಲ ಸೂಚಿಸಿದ್ದಾರೆ. ಹಾಗಾಗಿ ಇಬ್ಬರೂ ಕೂಡ ಸಾರ್ವಜನಿಕ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ಕಾಗಿ ನಿಷ್ಪಕ್ಷಪಾತವಾಗಿ ಪಕ್ಷಾತೀತವಾಗಿ 20 ವರ್ಷದಿಂದ ಸತತವಾಗಿ ನಾವು ರಾಜಕಾರಣ ಮಾಡ್ತಾ ಬಂದಿರೋದ್ರಿಂದ ಸಂಪೂರ್ಣವಾಗಿ ಜನಬೆಂಬಲ ತಗೊಂಡು ನಾವು ಈ ಕ್ಷೇತ್ರದಲ್ಲಿ ಅರೆಹಳ್ಳಿ ವಾರ್ಡ್ ಸಂಖ್ಯೆ 5ರಲ್ಲಿ ಈ ಬಾರಿ ಇಬ್ಬರು ಕೂಡ ಪಾಲ್ಗೊಂಡಿದ್ದೀವಿ. ನಮ್ಮದು ಸಾಮಾನ್ಯ ಕ್ಷೇತ್ರ, ಮನೆಯವ್ರದ್ದು ಮಮತಾ ಅವ್ರದ್ದು ಸಾಮಾನ್ಯ ಮಹಿಳಾ ಕ್ಷೇತ್ರ.